ಕರ್ನಾಟಕದ ವಿಧಾನಸಭೆ ಚುನಾವಣೆ ನೀತಿ ಸಂಹಿತೆ ಮುಗಿದ್ರೂ ಕಾರ್ಕಳದಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿ ಇರಬಹುದೆಂದು ಕಾರ್ಕಳ ಮಾಜಿ ಪುರಸಭಾ ಸದಸ್ಯ ಪ್ರಕಾಶ್ ರಾವ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾರ್ಕಳದಲ್ಲಿ ಚುನಾವಣೆ ಪೂರ್ವದಲ್ಲಿ ಅಧಿಕಾರಿಗಳು ಕಟ್ಟಡ ಕಾಮಗಾರಿಗಳನ್ನು ನಿಲ್ಲಿಸಿದ್ರು. ಈಗ ಚುನಾವಣೆಯಾಗಿ 40 ದಿನಗಳಾದರೂ ಈ ನೀತಿ ಸಂಹಿತೆ ಫಲಕಗಳನ್ನು ತೆಗೆದಿಲ್ಲ. ಇನ್ನಾದರೂ ಆ ಭಿತ್ತಿಪತ್ರಗಳನ್ನು ತೆರವುಗೊಳಿಸಬಹುದು ಎಂದು ಪ್ರಕಾಶ್ ರಾವ್ ಹೇಳಿಕೊಂಡರು. ಕರ್ನಾಟಕ ವಿಧಾನಸಭಾ ಚುನಾವಣೆ 224 ಕ್ಷೇತ್ರದಲ್ಲಿಯೂ ನಡೆದಿದೆ. ಚುನಾವಣೆ ನಡೆಯುವ ಮೊದಲು ನೀತಿ ಸಂಹಿತೆ ಸರ್ಕಾರ ಜಾರಿಗೊಳಿಸುತ್ತದೆ. ಆ ನೀತಿ ಸಂಹಿತೆಯು ಕೂಡ ಮೇ 13ಕ್ಕೆ ಮುಗಿದಿರುತ್ತದೆ. ವಿಶೇಷವೆಂತ ಹೇಳಿದರೆ ಕಾರ್ಕಳದಲ್ಲಿ ಇರುವ ಚುನಾವಣಾ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಪಾಲಿಸಿದ್ದಾರೆ. ಕಾರ್ಕಳದ ಅಭಿವೃದ್ಧಿಯಲ್ಲಿ ಸಂಸದರು, ಸಚಿವರು, ಶಾಸಕರು ಅಭಿವೃದ್ಧಿಗೊಂಡ ಕಾಮಗಾರಿಗೆ ಶಿಲಾನ್ಯಾಸ ಮತ್ತು ಉದ್ಘಾಟನೆ ಮಾಡುವಾಗ ಶಿಲಾನ್ಯಾಸವನ್ನು ಮಾಡುವುದು ಸರ್ವೇ ಸಾಮಾನ್ಯ.